ಕಳೆದ 2 ವಾರಗಳಿಂದ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದಂತೆ ಕಂಡುಬಂದಿದ್ದು ಅಡಿಕೆ ಬೆಳೆಗಾರರ ಮೊಗದಲ್ಲಿ ಸಂತಸ ಮೂಡಿದೆ. ಅಡಿಕೆ ತೋಟಗಳಲ್ಲಿ ಔಷಧ ಸಿಂಪಡಣೆಯ ಕಾರ್ಯ ಭರದಿಂದ ಸಾಗ್ತಾ ಇದ್ದು ಕೃಷಿಕರು ಮರಗಳಿಗೆ ದ್ರಾವಣ ಸಿಂಪಡಿಸುವ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಬಾರಿ ಅವಧಿಗೆ ಮುನ್ನವೇ ಮಳೆ ಸುರಿದ ಪರಿಣಾಮ ಮತ್ತು ನುರಿತ ಕಾರ್ಮಿಕರು ಸಿಗದೇ ಇದ್ದುದರಿಂದ ಅಡಿಕೆ ಬೆಳೆಗಳಿಗೆ ಬೋರ್ಡೋ ದ್ರಾವಣ ಸಿಂಪಡಣೆ ಸಾಧ್ಯವಾಗದೆ ಸಾಕಷ್ಟು ತೋಟಗಳಲ್ಲಿ ಕೊಳೆರೋಗ ಕಾಣಿಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಅಡಿಕೆಯ ಮಿಡಿ ಉದುರಲು ಆರಂಭಿಸಿದ್ದವು. ಒಂದಷ್ಟು ತೋಟಗಳಲ್ಲಿ ಈಗಾಗಲೇ 50% ಅಡಿಕೆ ಉದುರಿ ಹೋಗಿದ್ದು ಔಷಧ ಸಿಂಪಡಣೆಗಿಂತ ಮೊದಲೇ ಮತ್ತೆ ಮಳೆ ಕಾಣಿಸಿಕೊಂಡರೆ ಕೊಳೆ ರೋಗ ಇನ್ನಷ್ಟು ಹೆಚ್ಚಾಗುವ ಚಿಂತೆಯಲ್ಲಿದ್ದಾರೆ. ಮಳೆ ಕಡಿಮೆಯಾದ್ದರಿಂದ ಅಡಿಕೆ ಕೃಷಿಕರು ತುರ್ತಾಗಿ ದ್ರಾವಣವನ್ನು ಸಿಂಪಡಿಸಬೇಕು. ಮಳೆ ಕಡಿಮೆಯಾಗಿದೆ ಎಂದು ನಿರ್ಲಕ್ಷ್ಯವನ್ನು ವಹಿಸಿದರೆ ಈಗಾಗಲೇ ಇರುವ ಕ್ರಿಮಿಗಳು ಉಳಿದ ಎಲ್ಲ ಅಡಿಕೆಗಳಿಗೆ ತೊಂದರೆ ಕೊಡುವ ಸಾಧ್ಯತೆಗಳಿವೆ ಮತ್ತು ಅಡಿಕೆ ಎಲೆಗಳ ಮೇಲೆ ಕೂಡ ದ್ರಾವಣ ಸಿಂಪಡಿಸಿದರೆ ಉತ್ತಮ ಎಂದು ಬಂಟ್ವಾಳ ತೋಟಗಾರಿಕೆಯ ಸಹಾಯಕ ನಿರ್ದೇಶಕ ಪ್ರದೀಪ್ ಡಿಸೋಜಾ ಅವರು ತಿಳಿಸಿದ್ದಾರೆ.